शिवलिंग है यहाँ अभी जल्दी करो जल्दी आपसे आरती करवाएंगे मंत्र शराय महादेवाय त्र्यंबकाय त्रिपुरांतकाय त्रिकाग्निकालाय कालाग्निरुद्राय नीलकंठाय सर्वेश्वराय सदाशिवाय शंकराय मृत्युंजयाय श्रीमन्महादेवाय नमः। मुख्यमंत्री कर्नाटक में महालिंगेश्वर मंदिर पहुंचकर दर्शन पूजन किया। योगी आदित्यनाथ सर्वर 7 सर्वर 7 अरे नेट
ಹಿಂದುತ್ವದ ಬೆಂಕಿ ಚೆಂಡು ಶ್ರೀರಾಮ ಭಕ್ತನ ಮನೆಗೆ ಮಹಾಲಿಂಗೇಶ್ವರ ದೇವರ ಮನೆಗೆ. ಬರಡು ಜನ ಪಬ್ಲಿಕ್ ಬರಡು ಪಬ್ಲಿಕ್ ಸಾರ್ವಜನಿಕ ಎಲ್ಲ ಮತದಾರ ಬಂಧುಗಳು ಪೆಂಡಲ್ ಒಳಗಡೆ ಬರಬೇಕು. ಸಾರ್ವಜನಿಕ ಬಂಧುಗಳು ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳು ವೇದಿಕೆಯ ಮುಂಭಾಗದಲ್ಲಿ ಬಂದು ಕುಳಿತುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಬೋಲೋ ಶ್ರೀರಾಮಚಂದ್ರ ಭಗವಾನ್ ಕೆ, ಬೋಲೋ ಭಾರತ್ ಮಾತಾ ಕೆ, ಬೋಲೋ ಭಾರತ್ ಮಾತಾ ಕೆ, ಭಾರತೀಯ ಜನತಾ ಪಾರ್ಟಿಗೆ. ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧು ಭಗಿನಿಯರು ಪೆಂಡಲ್ನ ಒಳಗಡೆ ಬಂದು ಕುಳಿತುಕೊಳ್ಬೇಕಾಗಿ ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಇವತ್ತು ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ನಾಡಿನಿಂದ ಅವನ ಶ್ರೇಷ್ಠ ಭಕ್ತನಾಗಿರ್ತಕ್ಕಂಥ ಆಂಜನೇಯನ ನಾಡಿಗೆ ಉತ್ತರ ಪ್ರದೇಶದಿಂದ ಯೋಗಿಯವರು ಬಂದಿದ್ದಾರೆ. ಪುತ್ತೂರಿನ ಜನರಲ್ಲಿ ಆಶೀರ್ವಾದವನ್ನು ಕೇಳುವುದಕ್ಕೋಸ್ಕರ ಬಂದಿದ್ದಾರೆ. ಬಂಧುಗಳೇ, ಇವತ್ತು ಚುನಾವಣೆಯ ಕಣ ಸಮೀಪ ಆಗಿದೆ. ಈ ಬಾರಿ ಆಂಜನೇಯನ ಭಕ್ತರಿಗೆ ಕಾಂಗ್ರೆಸ್ ಬಜರಂಗ ದಳವನ್ನು ನಿಷೇಧ ಮಾಡುತ್ತೆ ಅಂತ ಹೇಳಿದೆ. ಇವತ್ತು ಇಲ್ಲಿಂದ ಸಂದೇಶ ಹೋಗುತ್ತೆ ಪುತ್ತೂರಿಂದ. ಬಜರಂಗ ದಳವನ್ನು ನಿಷೇಧ ಮಾಡತಕ್ಕಂಥ ಕಾಂಗ್ರೆಸ್ ಕರ್ನಾಟಕದಲ್ಲಿ ಅವಸಾನದತ್ತ ಹೋಗುತ್ತೆ. ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಯಡಿಯೂರಪ್ಪ ಮಾರ್ಗದರ್ಶನದಲ್ಲಿ ಬೊಮ್ಮಾಯಿ ನೇತೃತ್ವದಲ್ಲಿ ಬಹುಮತದ ಸರ್ಕಾರ ಬರುತ್ತೆ. ಇವತ್ತಿನ ಅಂಕಿಅಂಶಗಳು ಹೇಳ್ತವೆ ಪುತ್ತೂರು ವಿಜಯ ಯಾತ್ರೆಯನ್ನು ಇವತ್ತಿಂದ ಪ್ರಾರಂಭ ಮಾಡುತ್ತೆ. ಪುತ್ತೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಆಶಕ ಗೆದ್ದೇ ಗೆಲ್ತಾರೆ. ಬಂಧುಗಳೇ, ಇವತ್ತು ನಮ್ಮೆಲ್ಲರಲ್ಲಿ ಮೊದಲ ಆಶೀರ್ವಾದವನ್ನು ಬೇಡುವುದಕ್ಕೆ ನಮ್ಮೆಲ್ಲರ ಹೃದಯ ಸಿಂಹಾಸನ ಆರಾಧ್ಯ ಮೂರ್ತಿ ಯೋಗಿ ಅವರು ಬಂದಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಆತಂಕವಾದಿಗಳಿಗೆ ಆತಂಕಗಳನ್ನು ಸೃಷ್ಟಿ ಮಾಡಿ ಬುಲ್ಡೋಸರ್ ಬಾಬಾ ಅನ್ನುವಂತ ಹೆಸರಿನ ಮುಖಾಂತರ ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ. ಭಯೋತ್ಪಾದಕರ ಹುಟ್ಟಡಗಿಸಿದ್ದಾರೆ. ಬಂಧುಗಳೇ, ಈ ನೆಲ ಪ್ರವೀಣ್ ನೆಟ್ಟಾರ್ನ ಹತ್ಯೆಗೆ ಉತ್ತರವನ್ನು ಕೊಡತಕ್ಕಂಥ ಧೀಮಂತ ನೆಲ. ಪ್ರವೀಣ್ ನೆಟ್ಟಾರ್ನ ಹತ್ಯೆಗೆ PFI ಅನ್ನು ನಿಷೇಧ ಮಾಡಿ NIA ಮುಖಾಂತರ 400 ಜನರನ್ನು ಬಂಧನ ಮಾಡಿ ಕರ್ನಾಟಕದ ಡಬಲ್ ಇಂಜಿನ್ ಸರ್ಕಾರ ಆತಂಕವಾದಿಗಳಿಗೆ ಉತ್ತರವನ್ನು ಕೊಟ್ಟಿದೆ. ಇನ್ನಷ್ಟು ವಿಶ್ವಾಸ ತುಂಬುವುದಕ್ಕೋಸ್ಕರ ನಮ್ಮ ಯೋಗಿಯವರು ಇವತ್ತು ಪುತ್ತೂರಿಗೆ ಬಂದಿದ್ದಾರೆ. ಬಂಧುಗಳೇ, ನಮ್ಮ ಈ ಬಾರಿಯ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ ಆಗುತ್ತೆ. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಮತ್ತೆ ಬರುತ್ತೆ. ಇವತ್ತು ನರೇಂದ್ರ ಮೋದಿ ಅವರ ಆಶೀರ್ವಾದದಲ್ಲಿ ಮತ್ತೊಂದು ಬಾರಿ ಈ ರಾಜ್ಯದಲ್ಲಿ ನಮ್ಮೆಲ್ಲರ ಆಶೀರ್ವಾದವನ್ನು ಕೇಳುವುದಕ್ಕೆ ಯೋಗಿ ಬಂದಿದ್ದಾರೆ. ಈಗ ಯೋಗಿ ಅವರು ನಿಮ್ಮ ಮುಂದೆ ಆಶೀರ್ವಾದವನ್ನು ಕೇಳುವುದಕ್ಕೆ ನಿಮ್ಮ ಮುಂದೆ ಬರ್ತಾ
ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡೋಣ. ಪುತ್ತೂರಿನ ಮಹಾಜನತೆ ಯೋಗಿ ಯೋಗಿ ದೇಶದ ಸಾನ್ನಿಧ್ಯದಲ್ಲಿ ಯೋಗಿ ಮೋದಿ ಯೋಗಿ ಮೋದಿ ಮೋದಿ ಯೋಗಿ. ಈಗ ಆಸಕ್ತನವರು 2 ನಿಮಿಷ ಆಶೀರ್ವಾದ ಕೇಳ್ತಾರೆ, ಅವರು ಬರ್ತಾರೆ. बोलो भारत माता की, भारतीय जनता पार्टी की, भारतीय जनता पार्टी ಪುತ್ತೂರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಆಸಕ್ತರು ನಿಲ್ಲಿಸಿ ಇವತ್ತು ನಿಮ್ಮ ಅತ್ಯಂತ ಅಮೂಲ್ಯವಾದ ಮತವನ್ನು ನಮ್ಮ ಕಮಲದ ಚಿಹ್ನೆಗೆ ಕೊಟ್ಟು ನೀವು ನಮ್ಮನ್ನು ಹೆಚ್ಚು ಆಶೀರ್ವಾದ ಮಾಡಬೇಕೆಂದು ನಿಮ್ಮಲ್ಲಿ ಕೇಳಲಿಕ್ಕೆ ಬಂದಿದ್ದೇನೆ. ಮತ್ತು ಅದರ ಪರವಾಗಿ ಇವತ್ತು ನಮ್ಮ ಯೋಗಿ ಆದಿತ್ಯನಾಥ್ ಅವರು ನಿಮ್ಮೆಲ್ಲರಲ್ಲಿ ಕೇಳ್ತಾ ಇದ್ದಾರೆ, ದಯವಿಟ್ಟು ಮಗದೊಮ್ಮೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳು ಎದ್ದು ಬಂದು ಮಗದೊಮ್ಮೆ ಸರ್ಕಾರ ನಡೆಸಲಿಕ್ಕೆ ನಿಮ್ಮೆಲ್ಲ ಅವಕಾಶವನ್ನು ಕೇಳಿ ನಿಮ್ಮೆಲ್ಲರ ಕೈ ಮುಗಿದು ಕಾಣಿಸುತ್ತೇನೆ. ಯೋಗಿ ಮೋದಿ ಶ್ರೀ ರಾಮಚಂದ್ರ ಭಗವಾನ್ ಕೆ. ಪುತ್ತೂರಿನ ಮುತ್ತಿನಂಥ ಜನತೆಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಯೋಗಿ ಯೋಗಿ बीजेपी के स्टेट प्रेसिडेंट श्री नलिन कुमार कटील जी, बीजेपी के डिस्ट्रिक्ट प्रेसिडेंट श्री सुदर्शन मोडविद्रे जी, अभ्यर्थी असेंबली कॉन्स्टिट्यूएंसी पुत्तूर श्रीमती आशा थिवप्पा जी, निवर्तमान विधायक श्री संजीव मटडोर जी, भारतीय जनता पार्टी के सभी कार्यकर्ता बंधुओं, मुझे आज यहां पर आकर के पुत्तूर महालिंगेश्वर स्वामी की इस पुण्य भूमि में परशुराम जी की इस पावन धरा पर आकर के आप सबसे संवाद बनाने का अवसर प्राप्त हुआ है। इस पावन भूमि को नमन करते हुए मैं आप सबका हृदय से अभिवंदन करता हूं, अभिवादन करता हूं। भाइयों बहनों, मैं मर्यादा पुरुषोत्तम भगवान श्री राम की पावन जन्मभूमि अयोध्या से श्री हनुमान जी की इस पावन धरा कर्नाटक में आया हूं। भाइयों बहनों, उत्तर प्रदेश और कर्नाटक का यह संबंध अत्यंत प्राचीन है। उतना ही प्राचीन है जितना मानव सभ्यता का इतिहास है। याद करिए, आज से हजारों वर्ष पहले प्रभु श्री राम को उनके वनवास कालखंड में सबसे अभिन्न सहयोगी के रूप में कोई मिले थे तो वह बजरंगबली श्री हनुमान जी मिले थे और उन्होंने अंतिम समय तक प्रभु श्री राम का सहयोग किया था। भाइयों बहनों, एक और मर्यादा पुरुषोत्तम भगवान श्री राम की पावन धरा पर प्रभु श्री राम के भव्य मंदिर का निर्माण कार्य हो रहा है और दूसरी ओर कर्नाटक में डबल इंजन की सरकार ने श्री हनुमान जी की पावन जन्मभूमि पर भव्य मंदिर निर्माण के कार्यक्रम को आगे बढ़ाया है। यह आस्था का सम्मान है
लेकिन एक और जहां डबल इंजन की बीजेपी की गवर्नमेंट आस्था का सम्मान कर रही है, वहीं दूसरी ओर कांग्रेस आपकी इस आस्था का अपमान भी कर रही है। पहले कांग्रेस ने मर्यादा पुरुषोत्तम भगवान श्री राम के अस्तित्व पर प्रश्न खड़ा किया। उसने कहा कि राम तो एक मिथक है, वास्तविक नहीं है। एक कांग्रेस कहती थी, यहां तक कि सुप्रीम कोर्ट में भी उसने इस प्रकार का एफिडेविट दाखिल किया था। और आज कर्नाटक में बजरंगबली की इस धरा पर कहती है कांग्रेस कि जब सत्ता में आएंगे तो कांग्रेस अपने मैनिफेस्टो में बोलती है कि पीएफआई को मुक्त करेंगे और बजरंग दल को बैन करेंगे। ये भारत के सामाजिक कार्यों में हाथ बटाने वाले राष्ट्रवादी कार्यकर्ताओं के मनोबल को तोड़ करके राष्ट्रद्रोही तत्वों के दुस्साहस को बढ़ाने का कार्य कांग्रेस कर रही है, जिसे कोई भी भारत का राष्ट्रवादी नागरिक स्वीकार नहीं कर सकता है। और इसीलिए आज पुस्तौर की धरती में आकर के मैं आपका आह्वान करूंगा, श्री राम जन्मभूमि आंदोलन के दौरान हम लोगों ने एक नारा दिया था उस समय कि जयकारा वीर बजरंगी, हर हर महादेव। आप भी मेरे साथ बोलेंगे, जयकारा वीर बजरंगी, जयकारा वीर बजरंगी। भाइयों बहनों, बजरंग दल एक सामाजिक सांस्कृतिक संगठन है, भारत माता के लिए समर्पित युवाओं का संगठन है, भारत की सनातन आस्था का सम्मान करने वाला संगठन है और भारत के अंदर सामाजिक कार्यों में योगदान देने वाला संगठन है। एक और जब आज भारत प्रधानमंत्री मोदी जी के नेतृत्व में सुरक्षित हो रहा है, एक और जब भारत प्रधानमंत्री मोदी जी के नेतृत्व में दुनिया की एक बड़ी ताकत बनकर के उभर रहा है, जब एक और भारत के अंदर इंफ्रास्ट्रक्चर डेवलपमेंट के बड़े बड़े कार्य हो रहे हैं, और स्थितियों में जहां पर भारत में प्रधानमंत्री मोदी जी के नेतृत्व में बिना भेदभाव के शासन की योजनाओं का लाभ हर गरीब, हर गांव, हर किसान, हर महिला, हर युवा को प्राप्त हुआ है। सबका साथ, सबके विकास के भाव के साथ खड़ा हुआ है। और प्रधानमंत्री जी के उसी विजन को कर्नाटक के अंदर येदियुरप्पा जी के मार्गदर्शन में श्री बसवराज बोम्मई जी के नेतृत्व में डबल इंजन की सरकार जमीनी धरातल पर उठा करके कर्नाटक को भारत के विकास के अभियान का हिस्सा बना रही है। तब कांग्रेस और जेडीएस बैरियर बन करके यहां के डेवलपमेंट को रोकना चाहती है। कर्नाटक वासियों को इसको स्वीकार नहीं करना चाहिए। और आज इसीलिए मैं आपके पास आया हूं आपसे अपील करने के लिए कि असेंबली का ये इलेक्शन कर्नाटक के विकास के लिए, राष्ट्र के निर्माण के लिए, टीम इंडिया के कैप्टन के रूप में प्रधानमंत्री मोदी जी के साथ मजबूती के साथ खड़ा होने के लिए कर्नाटक के अंदर बीजेपी की डबल इंजन की सरकार आवश्यक है। और इसके लिए उत्तर से बीजेपी ने अभ्यर्थी के रूप में श्रीमती आशा थिमप्पा को अपना कैंडिडेट घोषित करके आपके बीच में उतारा है। भाइयों बहनों, श्रीमती आशा थिमप्पा बीजेपी की एक सामान्य कार्यकर्ता से आज असेंबली में आपके बीच में आई है। जब एक सामान्य कार्यकर्ता को चुनाव मैदान में बीजेपी ने उतारा है, तो कुछ कार्यकर्ता अपने ही परिवार से जुड़े हुए आज बहक करके विरोध में चुनाव लड़ रहे हैं। हमें बहकावे में नहीं आना है, हमें किसी अन्य बहकावे में नहीं जाना है, उन्हें मनाने का प्रयास करना है और श्रीमती आशा थिमप्पा को
पुत्तूर असेंबली कॉन्स्टिट्यूएंसी से भारी बहुमत से विजयी बना करके कर्नाटका विधानसभा में पहुंचाना है। आप सभी आशा तिमप्पा के समर्थन में मेरे साथ बोलेंगे, भारत माता की, भारत माता की, भारत माता की। ಧನ್ಯವಾದ ಸಮರ್ಪಣೆ ಮಂಡಲಾಧ್ಯಕ್ಷರಾದಂತಹ ಸಾಜರಾಜ ಶಾಳುವಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು ಮತದಾರರಿಗೆ ಎಲ್ಲರಿಗೂ ಭಾರತೀಯ ಜನತಾ ಪಾರ್ಟಿಯ ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಧನ್ಯವಾದಗಳು ಅರ್ಪಿಸುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿ
हेलो इधर ये हाँ ये विज्ञान गाड़ी है।
हाँ कोई अभी काशी से लाया गया उसने लखनऊ टिकट खरीद किया नहीं हुआ उठाया आपसे आरती करवाएंगे नहीं बात मंत्र कराय महादेवाय त्र्यंबकाय त्रिपुरांतकाय त्रिकाग्निकालाय कालाग्निरुद्राय नीलकंठाय सर्वेश्वराय सदाशिवाय शंकराय मृत्युंजयाय श्रीमन्महादेवाय नमः। मुख्यमंत्री कर्नाटक में महालिंगेश्वर मंदिर पहुंचकर दर्शन पूजन किया। योगी आदित्यनाथ सर्वर 7 सर्वर 7
ಸೈಡ್ ಮಾಡಿದ್ರಿ ಸೈಡ್ ಮಾಡಿ ಅವರು ಪ್ರಥಮವಾಗಿ ಮುಂದೆ ಹೋಗಿ ಸಾರ್ವಜನಿಕರು ಕೆಂಡ ಮಹಿಳೆಯರು ಬ್ಯಾಂಡ್ ಮತ್ತು ಕಿರುಕುದುರೆ ವಿಡಿಯೋ ಜನರೇಟರ್ ವಾಹನ ಗಣ್ಯರು ಟೆಂಡರ್ ರಥ ಪ್ರಚಾರ ವಾಹನ ಸಾರ್ವಜನಿಕರ ಪ್ರಚಾರ ವಾಹನ ನಾಸಿಕ್ ಬ್ಯಾಂಡಿನವರು ಮುಂದುಗಡೆ ಸ್ಟಾರ್ಟಿಗೆ
ಇವತ್ತಿನ ಅಂಕಿಅಂಶಗಳು ಹೇಳ್ತವೆ ಪುತ್ತೂರು ವಿಜಯ ಯಾತ್ರೆಯನ್ನು ಇವತ್ತಿಂದ ಪ್ರಾರಂಭ ಮಾಡುತ್ತೆ. ಪುತ್ತೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಆಶಕ ಗೆದ್ದೇ ಗೆಲ್ತಾರೆ. ಪ್ರಭು ಶ್ರೀರಾಮಚಂದ್ರನ ನಾಡಿನಿಂದ ಅವನ ಶ್ರೇಷ್ಠ ಭಕ್ತನಾಗಿರ್ತಕ್ಕಂಥ ಆಂಜನೇಯನ ನಾಡಿಗೆ ಉತ್ತರ ಪ್ರದೇಶದಿಂದ ಯೋಗಿಯವರು ಬಂದಿದ್ದಾರೆ. ಪುತ್ತೂರಿನ ಜನರಲ್ಲಿ ಆಶೀರ್ವಾದವನ್ನು ಕೇಳುವುದಕ್ಕೋಸ್ಕರ ಬಂದಿದ್ದಾರೆ. ಯೋಗಿ ಯೋಗಿ ಬಂಧುಗಳೇ, ಇವತ್ತು ಚುನಾವಣೆಯ ಕಣ ಸಮೀಪ ಆಗಿದೆ. ಈ ಬಾರಿ ಆಂಜನೇಯನ ಭಕ್ತರಿಗೆ ಕಾಂಗ್ರೆಸ್ ಬಜರಂಗ ದಳವನ್ನು ನಿಷೇಧ ಮಾಡುತ್ತೆ ಅಂತ ಹೇಳಿದೆ. ಇವತ್ತು ಇಲ್ಲಿಂದ ಸಂದೇಶ ಹೋಗುತ್ತೆ ಪುತ್ತೂರಿಂದ, ಬಜರಂಗ ದಳವನ್ನು ನಿಷೇಧ ಮಾಡತಕ್ಕಂಥ ಕಾಂಗ್ರೆಸ್ ಕರ್ನಾಟಕದಲ್ಲಿ ಅವಸಾನದತ್ತ ಹೋಗುತ್ತೆ. ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಯಡಿಯೂರಪ್ಪ ಮಾರ್ಗದರ್ಶನದಲ್ಲಿ ಬೊಮ್ಮಾಯಿ ನೇತೃತ್ವದಲ್ಲಿ ಬಹುಮತದ ಸರ್ಕಾರ ಬರುತ್ತೆ. ಇವತ್ತಿನ ಅಂಕಿಅಂಶಗಳು ಹೇಳ್ತವೆ ಪುತ್ತೂರು ವಿಜಯ ಯಾತ್ರೆಯನ್ನು ಇವತ್ತಿಂದ ಪ್ರಾರಂಭ ಮಾಡುತ್ತೆ. ಪುತ್ತೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಆಶಕ ಗೆದ್ದೇ ಗೆಲ್ತಾರೆ. ಬಂಧುಗಳೇ, ಇವತ್ತು ನಮ್ಮೆಲ್ಲರಲ್ಲಿ ಮತದ ಆಶೀರ್ವಾದವನ್ನು ಬೇಡುವುದಕ್ಕೆ ನಮ್ಮೆಲ್ಲರ ಹೃದಯ ಸಿಂಹಾಸನದ ಆರಾಧ್ಯ ಮೂರ್ತಿ ಯೋಗಿ ಅವರು ಬಂದಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಆತಂಕವಾದಿಗಳಿಗೆ ಆತಂಕಗಳನ್ನು ಸೃಷ್ಟಿ ಮಾಡಿ ಬುಲ್ಡೋಸರ್ ಬಾಬಾ ಅನ್ನುವಂತ ಹೆಸರಿನ ಮುಖಾಂತರ ಇವತ್ತು ಮಂಗಳೂರಿಗೆ ಬಂದಿದ್ದಾರೆ. ಭಯೋತ್ಪಾದಕರ ಹುಟ್ಟುಹಾಕಿಸಿದ್ದಾರೆ. ಬಂಧುಗಳೇ, ಈ ನೆಲ ಪ್ರವೀಣ್ ನೆಟ್ಟಾರ್ನ ಹತ್ಯೆಗೆ ಉತ್ತರವನ್ನು ಕೊಡತಕ್ಕಂಥ ಧೀಮಂತ ನೆಲ. ಪ್ರವೀಣ್ ನೆಟ್ಟಾರ್ನ ಹತ್ಯೆಗೆ PFI ಅನ್ನು ನಿಷೇಧ ಮಾಡಿ ಎನ್ಐಎ ಮುಖಾಂತರ 400 ಜನರನ್ನು ಬಂಧನ ಮಾಡಿ ಕರ್ನಾಟಕದ ಡಬಲ್ ಇಂಜಿನ್ ಸರ್ಕಾರ ಆತಂಕವಾದಿಗಳಿಗೆ ಉತ್ತರವನ್ನು ಕೊಟ್ಟಿದೆ. ಇನ್ನಷ್ಟು ವಿಶ್ವಾಸ ತುಂಬುವುದಕ್ಕೋಸ್ಕರ ನಮ್ಮ ಯೋಗಿ ಅವರು ಇವತ್ತು ಪುತ್ತೂರಿಗೆ ಬಂದಿದ್ದಾರೆ. ಬಂಧುಗಳೇ, ನಮ್ಮ ಈ ಬಾರಿಯ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ ಆಗುತ್ತೆ. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಮತ್ತೆ ಬರುತ್ತೆ. ಇವತ್ತು ನರೇಂದ್ರ ಮೋದಿ ಅವರ ಆಶೀರ್ವಾದದಲ್ಲಿ ಮತ್ತೊಂದು ಬಾರಿ ಈ ರಾಜ್ಯದಲ್ಲಿ ನಮ್ಮೆಲ್ಲರ ಆಶೀರ್ವಾದವನ್ನು ಕೇಳುವುದಕ್ಕೆ ಯೋಗಿ ಬಂದಿದ್ದಾರೆ. ಈಗ ಯೋಗಿ ಅವರು ನಿಮ್ಮ ಮುಂದೆ ಆಶೀರ್ವಾದವನ್ನು ಕೇಳುವುದಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಯೋಗಿ ಅವರಿಗೆ ನಾವೆಲ್ಲರೂ ಎದ್ದು ನಿಂತು ಚಪ್ಪಾಳೆಯ ಮುಖಾಂತರ ಸ್ವಾಗತ ಮಾಡೋಣ. ಯೋಗಿ 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 ಮೋದಿ ಯೋಗಿ ಮೋದಿ ಮೋದಿ ಯೋಗಿ. ಈಗ ಆಶಕ್ಕನವರು 2 ನಿಮಿಷ ಆಶೀರ್ವಾದ ಕೇಳ್ತಾರೆ, ಅವರು ಬರ್ತಾರೆ. भारतीय जनता पार्टी की ಭಾರತೀಯ ಜನತಾ ಪಾರ್ಟಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಆಶಾ ತಿಮ್ಮಪ್ಪರನ್ನು ನೇಮಿಸಿ ಇವತ್ತು ನಿಮ್ಮ ಅತ್ಯಂತ ಅಮೂಲ್ಯವಾದ ಮತವನ್ನು ನಮ್ಮ ಕಮಲದ ಚಿಹ್ನೆ ಕೊಟ್ಟು ನೀವು ನಮ್ಮನ್ನು ಹೆಚ್ಚು ಆಶೀರ್ವಾದ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳಲಿಕ್ಕೆ ಬಂದಿದ್ದೇನೆ. ಮತ್ತು ಅದರ ಪರವಾಗಿ ಇವತ್ತು ನಮ್ಮ ಯೋಗಿ ಆದಿತ್ಯನಾಥ್ ಅವರು ನಿಮ್ಮೆಲ್ಲರಲ್ಲಿ ಕೇಳ್ತಾ ಇದ್ದಾರೆ, ದಯವಿಟ್ಟು ಮಗದೊಮ್ಮೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳು ಗೆದ್ದು ಬಂದು ಮಗದೊಮ್ಮೆ ಸರ್ಕಾರವನ್ನು ರಕ್ಷಣೆಗೆ ನಿಮ್ಮೆಲ್ಲ ಅವಕಾಶವನ್ನು ಕೇಳಿ ನಿಮಗೆಲ್ಲರೂ ಕೈ ಮುಗಿದು ಅಭಿನಂದನೆ ಸಲ್ಲಿಸುತ್ತಿದ್ದೇನೆ. ಯೋಗಿ ಮೋದಿ ಶ್ರೀರಾಮಚಂದ್ರನ ವಾಕ್ಯ. ಪುತ್ತೂರಿನ ಮುಕ್ತಿನಾಥ ಜನತೆಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಯೋಗಿ ಯೋಗಿ बीजेपी के स्टेट प्रेसिडेंट श्री नलिन कुमार कटील जी, बीजेपी के डिस्ट्रिक्ट प्रेसिडेंट श्री सुदर्शन बोर्ड विद्रोही जी, अभ्यर्थी असेंबली कॉन्स्टिट्यूंसी पुत्तूर श्रीमती आशा थिमप्पा जी, निवर्तमान विधायक श्री संजीव मटडोर जी, भारतीय जनता पार्टी के सभी कार्यकर्ता बंधुओं,
मुझे आज यहाँ पर आकर के पुत्तौर महालिंगेश्वर स्वामी की इस पुण्य भूमि में परशुराम जी की इस पावन धरा पर आकर के आप सबसे संवाद बनाने का अवसर प्राप्त हुआ है। इस पावन भूमि को नमन करते हुए मैं आप सबका हृदय से अभिवंदन करता हूं, अभिवादन करता हूं। भाइयों बहनों, मैं मर्यादा पुरुषोत्तम भगवान श्री राम की पावन जन्मभूमि अयोध्या से श्री हनुमान जी की इस पावन धरा कर्नाटक में आया हूं। भाइयों बहनों, उत्तर प्रदेश और कर्नाटक का यह संबंध अत्यंत प्राचीन है। उतना ही प्राचीन है जितना मानव सभ्यता का इतिहास है। याद करिए, आज से हजारों वर्ष पहले प्रभु श्री राम को उनके वनवास कालखंड में सबसे अभिन्न सहयोगी के रूप में कोई मिले थे तो वह बजरंग बली श्री हनुमान जी मिले थे, और उन्होंने अंतिम समय तक प्रभु श्री राम का सहयोग किया था। भाइयों बहनों, एक और मर्यादा पुरुषोत्तम भगवान श्री राम की पावन धरा पर प्रभु श्री राम के भव्य मंदिर का निर्माण कार्य हो रहा है, और दूसरी ओर कर्नाटक में डबल इंजन की सरकार ने श्री हनुमान जी की पावन जन्मभूमि पर भव्य मंदिर निर्माण के कार्यक्रम को आगे बढ़ाया है। यह आस्था का सम्मान है। लेकिन एक और जहां डबल इंजन की बीजेपी की गवर्नमेंट आस्था का सम्मान कर रही है, वहीं दूसरी ओर कांग्रेस आपकी इस आस्था का अपमान भी कर रही है। पहले कांग्रेस ने मर्यादा पुरुषोत्तम भगवान श्री राम के अस्तित्व पर प्रश्न खड़ा किया। उसने कहा कि राम तो एक मिथक है, वास्तविक नहीं है। एक कांग्रेस कहती थी, यहां तक कि सुप्रीम कोर्ट में भी उसने इस प्रकार का एफिडेविट दाखिल किया था। और आज कर्नाटक में बजरंगबली की इस धरा पर कहती है कांग्रेस कि जब सत्ता में आएंगे तो कांग्रेस अपने मैनिफेस्टो में बोलती है कि पीएफआई को मुक्त करेंगे और बजरंग दल को बैन करेंगे। ये भारत के सामाजिक कार्यों में हाथ बटाने वाले राष्ट्रवादी कार्यकर्ताओं के मनोबल को तोड़ करके राष्ट्रद्रोही तत्वों के दुस्साहस को बढ़ाने का कार्य कांग्रेस कर रही है, जिसे कोई भी भारत का राष्ट्रवादी नागरिक स्वीकार नहीं कर सकता है। और इसीलिए आज पुत्तौर की धरती में आकर के मैं आपका आह्वान करूंगा, श्री राम जन्मभूमि आंदोलन के दौरान हम लोगों ने एक नारा दिया था उस समय कि जयकारा वीर बजरंगी, हर हर महादेव। आप भी मेरे साथ बोलेंगे, जयकारा वीर बजरंगी, जयकारा वीर बजरंगी। भैया बहनों, बजरंग दल एक सामाजिक सांस्कृतिक संगठन है, भारत माता के लिए समर्पित युवाओं का संगठन है, भारत की सनातन आस्था का सम्मान करने वाला संगठन है और भारत के अंदर सामाजिक कार्यों में योगदान देने वाला संगठन है। एक और जब आज भारत प्रधानमंत्री मोदी जी के नेतृत्व में सुरक्षित हो रहा है, एक और जब भारत प्रधानमंत्री मोदी जी के नेतृत्व में दुनिया की एक बड़ी ताकत बनकर के उभर रहा है,
जब एक और भारत के अंदर इंफ्रास्ट्रक्चर डेवलपमेंट के बड़े बड़े कार्य हो रहे हैं और स्थितियों में जहां पर भारत में प्रधानमंत्री मोदी जी के नेतृत्व में बिना भेदभाव के शासन की योजनाओं का लाभ हर गरीब, हर गांव, हर किसान, हर महिला, हर युवा को प्राप्त हुआ है। सबका साथ सबके विकास के भाव के साथ खड़ा हुआ है और प्रधानमंत्री जी के इसी विजन को कर्नाटक के अंदर येदियुरप्पा जी के मार्गदर्शन में श्री बसवराज बोम्मई जी के नेतृत्व में डबल इंजन की सरकार जमीनी धरातल पर उठा करके कर्नाटक को भारत के विकास के अभियान का हिस्सा बना रही है। तब कांग्रेस और जेडीएस बैरियर बन करके यहां के डेवलपमेंट को रोकना चाहती है। कर्नाटक वासियों को इसको स्वीकार नहीं करना चाहिए और आज इसीलिए मैं आपके पास आया हूं आपसे अपील करने के लिए कि असेंबली का ये इलेक्शन कर्नाटक के विकास के लिए, राष्ट्र के निर्माण के लिए, टीम इंडिया के कैप्टन के रूप में प्रधानमंत्री मोदी जी के साथ मजबूती के साथ खड़ा होने के लिए कर्नाटक के अंदर बीजेपी की डबल इंजन की सरकार आवश्यक है और इसके लिए पुत्तूर से बीजेपी ने अभ्यर्थी के रूप में श्रीमती आशा थिमप्पा को अपना कैंडिडेट घोषित करके आपके बीच में उतारा है। भाइयों बहनों, श्रीमती आशा थिमप्पा बीजेपी के एक सामान्य कार्यकर्ता से आज असेंबली में आपके बीच में आई है। जब एक सामान्य कार्यकर्ता को चुनाव मैदान में बीजेपी ने उतारा है तो कुछ कार्यकर्ता अपने ही परिवार से जुड़े हुए आज बहक करके विरोध में चुनाव लड़ रहे हैं। हमें बहकावे में नहीं आना है, हमें किसी अन्य बहकावे में नहीं जाना है, उन्हें मनाने का प्रयास करना है और श्रीमती आशा थिमप्पा को पुत्तूर असेंबली कॉन्स्टिट्यूएंसी से भारी बहुमत से विजयी बना करके कर्नाटक विधानसभा में पहुंचाना है। आप सभी आशा थिमप्पा के समर्थन में मेरे साथ बोलेंगे भारत माता की, भारत माता की, भारत माता की। ಧನ್ಯವಾದ ಸಮರ್ಪಣೆ ಮಂಡಲಾಧ್ಯಕ್ಷರಾದಂತಹ ಸ್ವಾಜಾವರದ ಕೃಷ್ಣಾಳವರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ವಿಧಾನಸಭಾ ಕ್ಷೇತ್ರದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾದಂತಹ ಯೋಗಿಜಿ ಅವರಿಗೆ, ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಹಾಗೂ ಜಿಲ್ಲಾಧ್ಯಕ್ಷ ಸುದರ್ಶನ್ ಅವರಿಗೆ, ನಮ್ಮ ಅಭ್ಯರ್ಥಿಯಾದ ಅಶಕ್ಕನವರಿಗೆ ಎಲ್ಲರಿಗೂ ಮತಕ್ಕೆ ಯೋಗಿ 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 ಮೋದಿ ಗೋ ಭಾರತ್ ಮಾತಾ ಕೆ ಗೋ ಭಾರತ್ ಮಾತಾ ಕೆ ಭಾರತೀಯ ಜನತಾ ಪಾರ್ಟಿಗೆ ಭಾರತೀಯ ಜನತಾ ಪಾರ್ಟಿಗೆ ಯೋಗಿ ಮೋದಿ ಮೋದಿ ಯೋಗಿ ಗೋ
ಪುತ್ತೂರು ವಿಧಾನಸಭಾ ಕ್ಷೇತ್ರದ ಪ್ರಚಾರಕ್ಕೆ ಆಶಾ ತಿಮ್ಮಪ್ಪ ಅವರ ಪರವಾಗಿ ಇವತ್ತು ಯೋಗೀಜಿ ಅವರು ಪುತ್ತೂರಿಗೆ ಆಗಮಿಸಿದ್ದಾರೆ. ಯೋಗೀಜಿ ಅವರು ಬಂದು ಇವತ್ತು ಯುವ ಕಾರ್ಯಕರ್ತರಿಗೆ ಮತ್ತು ಮತದಾರರಿಗೆ ಒಂದು ವಿಶ್ವಾಸ ಮೂಡಿದೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಪುತ್ತೂರಲ್ಲಿ ಗೆಲ್ತೇವೆ ಎಂಬ ವಿಶ್ವಾಸವನ್ನು ಮೂಡಿಸುವ ರೀತಿಯಲ್ಲಿ ಇವತ್ತು ಯೋಗೀಜಿ ಅವರ ಆಗಮನ ನಮಗೆಲ್ಲ ಒಳ್ಳೆಯ ಸಂದೇಶವನ್ನು ಕೊಟ್ಟಿದೆ. ಖಂಡಿತ ಪುತ್ತೂರು ವಿಧಾನಸಭಾ ಕ್ಷೇತ್ರ 10,000ದಿಂದ ಹೆಚ್ಚು ಲೀಡಲ್ಲಿ ಗೆಲ್ಲುವಂಥ ಒಂದು ಉತ್ಸಾಹ ನಮಗೆ ಬಂದಿದೆ. ತಡವಾದರೂ ಕೂಡ ಯೋಗೀಜಿ ಅವರು ಬರುವಾಗ ಎಲ್ಲ ಕಾರ್ಯಕರ್ತರು ಎಲ್ಲ ಅಭಿಮಾನಿಗಳು ಸಾವಕಾಶವಾಗಿ ಸಮಾಧಾನವಾಗಿ ಈ ಕಾರ್ಯಕ್ರಮದಲ್ಲಿ ಶಿಸ್ತುಬದ್ಧವಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಇದು ಬಿಜೆಪಿ ಇಲ್ಲಿ ವೀಕ್ ಆಗಿದೆ ಅನ್ನುವಂಥ ಕಾರಣಕ್ಕಾಗಿ ಯೋಗಿ ಅವರನ್ನು ಕರೆಸಲಾಯಿತು ಅನ್ನುವಂಥ ಮಾತಿದೆ, ಏನ್ ಹೇಳ್ತೀರಿ? ಇಲ್ಲ, ಇಡೀ ರಾಜ್ಯದಲ್ಲಿ 6 ಕಡೆ ಯೋಗೀಜಿ ಅವರ ಕಾರ್ಯಕ್ರಮ ನಿಶ್ಚಯ ಆಗಿತ್ತು. ಅದೇ ಪ್ರಕಾರ ಮೋದಿಜಿ ಅವರು ಮೊನ್ನೆ ಉಡುಪಿ ಭಾಗ ಮತ್ತು ಮಂಗಳೂರು ಭಾಗದ ಮೂಲ್ಕಿಗೆ ಬಂದಿದ್ದರು. ಹಾಗೆ ಪುತ್ತೂರು ಭಾಗಕ್ಕೆ ಯೋಗೀಜಿ ಅವರದ್ದು ಮೊದಲೇ ಯೋಚನೆ ಆಗಿತ್ತು. ಚುನಾವಣೆ ಘೋಷಣೆ ಆಗುವ ಮೊದಲೇ ನಮ್ಮದು ಅಭಿಪ್ರಾಯ ಇತ್ತು. ಅದೇ ಪ್ರಕಾರ ಯೋಗೀಜಿ ಅವರು ನಮ್ಮ ಅಭಿಪ್ರಾಯಕ್ಕೆ ಇವತ್ತು ಪುತ್ತೂರಿಗೆ ಬಂದಿದ್ದಾರೆ. ಖಂಡಿತ ಪುತ್ತೂರಿನ ಕಾರ್ಯಕರ್ತರಿಗೆ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ಮತ್ತು ಮತದಾರರು ಖಂಡಿತ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಿ ರಾಜ್ಯದಲ್ಲಿ 120ರಿಂದ 130 ಸೀಟು ಬರುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಅದರಲ್ಲಿ ಪುತ್ತೂರಿನ ಸೀಟು ಕೂಡ ಸೇರಿರ್ತದೆ. ಯೋಗಿ ಅವರು ಬಂದಿದ್ದಾರೆ, ಸಮಾವೇಶ ಆಗಿದೆ, ಎಷ್ಟು ಶಕ್ತಿ? ಮೋದಿವರೆಗೆಲ್ಲ ಇವರಲ್ವಾ ಯೋಗಿ ಅವರೇ? ನಮಸ್ತೆ, ನಾನು XMLA ಮಲ್ಲಿಕಾ ಪ್ರಸಾದ್ ಮಾತಾಡ್ತಾ ಇದ್ದೀನಿ. ನಮ್ಮ ಬಿಜೆಪಿಯ ಸರ್ಕಾರ ಭಯಂಕರ 30,000 ಓಟಿನ ಲೀಡಲ್ಲಿ ಗೆಲ್ತಾ ಉಂಟು. ನಾವು ಸೂಚಿಸಿದಂಥ, ನಾವು ಮಾಡಿದಂಥ, ನಮ್ಮ ವರಿಷ್ಠರು ಮಾಡಿದಂಥ ಒಂದು ಅಭ್ಯರ್ಥಿ, ಅವರು ನಂಬರ್ 1 ಅಭ್ಯರ್ಥಿ, ನಾನ್ ಕರಪ್ಟ್ ಲೇಡಿ, ದಯಾಳು. ಶಿ ವಿಲ್ ಗಿವ್ ಜಸ್ಟಿಸ್ ಟು ದ ಪೀಪಲ್. ಒಂದು ಎರಡನೇದಾಗಿ ಇವತ್ತು ಜನ ಸೇರಿದಾಗ ಈ ಒಂದು ಜನಸಾಗರವನ್ನು ನೋಡಿ ಯಾರು ನಮಗೆ ಶತ್ರುಗಳಿದ್ರೆ ಅವರೆಲ್ಲ ನಾಶ ಆಗಿ ಹೋಗ್ತಾರೆ. ಏನು ತೊಂದರೆ ಇಲ್ಲ, ನಾವು ಗೆದ್ದೇ ಗೆಲ್ತೇವೆ. ಯಾಕೆಂದರೆ ನಮ್ಮ ಪಕ್ಷ ಯಾವಾಗಲೂ ಬಿಜೆಪಿ ಅಂತ ಹೇಳಿದ ಕೂಡಲೇ ಲಾಸ್ಟ್ ಅಲ್ಲಿ ಹಾಗಿರಲಿ ಹೀಗಿರಲಿ ನೋ ಪ್ರಾಬ್ಲಮ್, ಲಾಸ್ಟ್ ಎಲ್ಲ ಒಟ್ಟಾಗ್ತಾರೆ, ಸೇರ್ತಾರೆ, ಗೆಲ್ಲಿಸ್ತಾರೆ. ಬಂಟ ಆಗಲಿ, ಶೆಟ್ಟಿ ಆಗಲಿ, ಬ್ರಾಹ್ಮಣ ಆಗಲಿ, ಪೂಜಾರಿ ಆಗಲಿ, ದೇ ಡೋಂಟ್ ಬಾದರ್, ಜಸ್ಟ್ ವಿನ್ ಇಟ್. ಶಕ್ತಿ ತುಂಬಿದಾಗಿದೆ ಇವತ್ತಿಂದು 100% ಶಕ್ತಿ. ಆ ದೊಡ್ಡ ಮಹಾನುಭಾವ ಯೋಗಿ ಮೋದಿ, ಇದು ಯೋಗಿ ಬಂದಿರೋದೇ ನಮ್ಮ ಭಾಗ್ಯ, ಸೌಭಾಗ್ಯ ಅಂತ ಹೇಳ್ಬೋದು. ಎಲ್ಲ ಇಡೀ ರೌಂಡ್ ಅಪ್ ಮೋದಿ, ಯೋಗಿ ಅವರು, ಅಮಿತ್ ಶಾ, ಇವರು ದೊಡ್ಡ ದೊಡ್ಡ ಲೀಡರ್ಸ್ ಎಲ್ಲ ಬಂದು ಇವರನ್ನೆಲ್ಲ ಈ ಸುನಾಮಿ ಅಲೆಗೆ ಕೊಚ್ಚಿ ಹಾಕಿದ್ದಾರೆ. ಥ್ಯಾಂಕ್ ಯು. ನಾವು ಇವತ್ತು ಈ ಒಂದು ಜನಸಾಗರವನ್ನು ನೋಡಿ ಭಾರತೀಯ ಜನತಾ ಪಾರ್ಟಿ ಪುತ್ತೂರು ಆಶಕ್ಕನನ್ನು ನಾವು ನಿಲ್ಲಿಸಿದ್ದೇವೆ. ಗೆಲುವು ಖಂಡಿತ. 40,000 ಲೀಡಲ್ಲಿ ನಾವು ಖಂಡಿತ ಗೆಲ್ತೇವೆ. ಈ ತರದ ಒಂದು ಸಪೋರ್ಟ್ ಬೂತಲ್ಲಿ ನಾವು ಮಾಡಿದ ಕೆಲಸ ಕಾರ್ಯಗಳು ಖಂಡಿತ ನಮಗೆ ಯಶಸ್ಸು ಸಿಗ್ತದೆ ಅಂತ ಹೇಳುವುದು ಯಾವ ಸಂಶಯ ಇಲ್ಲ. ಭಾರತ್ ಮಾತಾ ಕಿ ಜೈ, ಬಿಜೆಪಿ ಕಿ ಜೈ. ನನಗೆ ಜನಸಾಗರವನ್ನು ನೋಡಿ ನನಗೆ ಯಾವ ಆಲೋಚನೆ ಇಲ್ಲ. ನಾವೊಂದು 10,000 ಜನ ಸೇರಬಹುದು ಅಂತ ಹೇಳುವ ನಿರೀಕ್ಷೆಯಲ್ಲಿ ಇದ್ದೇವೆ. ಆದರೆ ಇವತ್ತು ನೋಡಿದ್ರೆ ಅದು ಲೆಕ್ಕಕ್ಕೆ ಸಿಗದಷ್ಟು ಜನ ಸೇರಿದ್ದೇವೆ. ಇದುವೇ ನಮ್ಮ ಬಲ. ಖಂಡಿತ ಜಯ ನಮ್ಮದು. ಯೋಗಿ ಅವರು ಬಂದ ನಂತರ ನಮ್ಮ ಕೆಲಸ ಸ್ವಲ್ಪ ಜಾಸ್ತಿ ಇತ್ತು. ಯೋಗಿ ಅವರು ಬಂದ ನಂತರ ಕೆಲಸ ತುಂಬ ಕಡಿಮೆ ಮಾಡಿದ್ದಾರೆ. ಅಂದ್ರೆ 30,000ಕ್ಕೆ ಅಂತ ನಾವು ಪ್ರಾರಂಭದಲ್ಲಿ ಹೇಳಿದ್ದೀವಿ, ಅದು ಖಂಡಿತ ಅದು ದಾಟ್ತದೆ. ನಮ್ಮ ಅಂದ್ರೆ ಅಂತರದಲ್ಲಿ ಗೆಲ್ತೇವೆ. ಯೋಗೀಜಿ ಅಂದ್ರೆ ಇಡೀ ಭಾರತಕ್ಕೆ ಯೋಗೀಜಿ ಮತ್ತೆ ಮೋದಿಜಿ ಅವರು ಮಾರ್ಗದರ್ಶನ, ಹಿಂದುತ್ವಕ್ಕೆ ಇಡೀ ಹಿಂದೂ ಸಮಾಜ ಮತ್ತು ಯುವಕರಿಗೆ ಒಂದು ಸ್ಫೂರ್ತಿ ಬಂದಿದೆ. ಇನ್ನು ಬರುವಂತ 3-4 ದಿವಸದಲ್ಲಿ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾರೆ ಯುವಕರು. ಆ ಮುಖಾಂತರ ಏನು ಅಲ್ಪ ಸ್ವಲ್ಪ ಇದ್ದ ಗೊಂದಲ ಸರಿಯಾಗಿ ಎಲ್ಲರೂ ಭಾರತೀಯ ಜನತಾ ಪಾರ್ಟಿಗೆ ಓಟನ್ನು ಹಾಕುವ ಮುಖಾಂತರ 10ನೇ ತಾರೀಕಿಗೆ ಓಟನ್ನು ಹಾಕುವ ಮುಖಾಂತರ 13ನೇ ತಾರೀಕಿಗೆ ನಮ್ಮ ವಿಜಯ. ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ವಿಜಯೋತ್ಸವ ಭಾಗವಹಿಸ್ತೇವೆ. ಅದಕ್ಕೆ ಮೋದಿಜಿಯವರು ಸ್ಫೂರ್ತಿ ಕೊಟ್ಟು ಹೋಗಿದ್ದಾರೆ. ಎಲ್ಲ ಯುವಕರು ಸೇರಿದ್ದಾರೆ. ಇದು ಶಕ್ತಿ ತುಂಬಿದೆ ನಮಗೆ. ಆ ಮಹಾಲಿಂಗೇಶ್ವರ ದೇವರ ಆಶೀರ್ವಾದ, ಯೋಗಿಜಿಯವರ ಆಶೀರ್ವಾದ, ಇಬ್ಬರ ಆಶೀರ್ವಾದ ನಮಗೆ ಸಿಕ್ಕಿದೆ. ಬಿಜೆಪಿ ಡಲ್ ಹೊಡಿತಾ ಇದೆ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ರು. ಪಕ್ಷೇತರ ಅಭ್ಯರ್ಥಿ ವರ್ಚಸ್ ಜಾಸ್ತಿ ಆಗಿದೆ ಅಂತ. ಅದು ಹತಾಶರಾಗಿ ನಿರಾಶೆಯಿಂದ ಅವರು ಮಾತಾಡುವಂಥದ್ದು. ಎಲ್ಲ ಕಡೆ ಈಗ ಅಂದ್ರೆ ಹವಾ ಬಿಜೆಪಿ ಕಡೆ ಬಂದಾಗಿದೆ. ಪ್ರಾರಂಭದಲ್ಲಿ ಅಲ್ಪ ಸ್ವಲ್ಪ ಎಡವಟ್ಟಿತ್ತು. ಎಲ್ಲ ಯುವಕರು ಬಿಜೆಪಿ ಬಿಟ್ಟು ನಮಗೆ ಬೇರೆ ದಾರಿನೇ ಇಲ್ಲ.
ಬಜರಂಗ ದಳವನ್ನು ಬ್ಯಾನ್ ಮಾಡ್ಲಿಕ್ಕೆ ಹೊರಟಂತ ಕಾಂಗ್ರೆಸ್ ಸರ್ಕಾರ. ನಮಗಿರುವಂಥದ್ದು ಕಾಂಗ್ರೆಸ್ ಬಿಜೆಪಿ ಫೈಟ್ ಇರುವಂಥದ್ದು. ಬಜರಂಗ ದಳ ಒಂದು ದೇಶಭಕ್ತ ಸಂಘಟನೆ, ಬಜರಂಗ ದಳ ಒಂದು ದೇಶಭಕ್ತಿಯನ್ನು ಉದ್ದೀಪನ ಮಾಡುವಂಥ ಸಂಘಟನೆ. ಇದನ್ನೇ ಬ್ಯಾನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ನವರಂದ್ರೆ ಯುವಕರಿಗೆ ಅದು ಮನದಟ್ಟಾಗಿದೆ. ಯೋಗೀಜಿ ಬಂದಿದ್ದಾರೆ, ಬಜರಂಗಗಳು ಎದ್ದಿದ್ದಾರೆ. ಬಜರಂಗ ದಳ ಆಂಜನೇಯ ಸ್ವಾಮಿಗೆ ಬಾಲಕ್ಕೆ ಏನು ರಾಕ್ಷಸರು ಬೆಂಕಿ ಕೊಟ್ರ ಅದೇ ತರ ಕಾಂಗ್ರೆಸ್ ಅನ್ನು ಇಡೀ ರಾಜ್ಯದಲ್ಲಿ ನಿರ್ನಾಮ ಮಾಡಿ ಧ್ವಂಸ ಮಾಡಲಿಕ್ಕೆ ಹೊತ್ತಿಸಿ ಹಾಕ್ಲಿಕ್ಕೆ ಯುವಕರು ಹೊರಟಿದ್ದಾರೆ. ಇದು ಬಜರಂಗಿ ಪಡೆ ಎದ್ದಿದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಮತ್ತು ನಮ್ಮ ಕರ್ನಾಟಕದ ಇವತ್ತಿನ ಎಲ್ಲ ಅಭಿವೃದ್ಧಿಗೆ BJPಗೆ ಎಲ್ಲರೂ ಮತ ಹಾಕಬೇಕು. ಮತ್ತು ನಿಜವಾದ ಹಿಂದೂಗಳು ದಯವಿಟ್ಟು ದೇಶವನ್ನು ಕಾಪಾಡಲು ನಿಜವಾದ ಹಿಂದೂಗಳು BJPಗೆ ಊಟ ಹಾಕಿ, ಡುಪ್ಲಿಕೇಟರ್ ಬಿಡಿ, ಅದು ಲೆಕ್ಕಕ್ಕಿಲ್ಲ. ನಿಜವಾದ ಹಿಂದೂಗಳಿದ್ದರೆ ಅದು BJPಗೆ ಊಟ ಹಾಕಿ ಭಾರತವನ್ನು ರಕ್ಷಿಸಿ ದುಷ್ಟ ಶಕ್ತಿಯನ್ನು ನಿವಾರಣೆ ಮಾಡಿ ಸತ್ಯ ನೀತಿ ಧರ್ಮವನ್ನು ಮಾಡಿ ನಮ್ಮ ದೇಶವನ್ನು ಕಾಪಾಡಿ. ನಮಸ್ತೆ. ಪುತ್ತೂರು ಕ್ಷೇತ್ರಕ್ಕೆ ಯೋಗೀಜಿಯವರು ಬಂದಾಗ ಯೋಗೀಜಿಯವರನ್ನು ಕಾಣಬೇಕು ಅನ್ನುವ ಹಂಬಲದಿಂದ ಕಾಸರಗೋಡಿಗೆ ಬಂದಿದ್ದೇವೆ. ಭಾರತೀಯ ಜನತಾ ಪಕ್ಷದ ಕಟ್ಟ ಅಭಿಮಾನಿ ನಾವು. ಪುತ್ತೂರಿನ ಈ ಬಾರಿಯ ಮತದಾನ ಸ್ವಲ್ಪ ಮನಸ್ಸಿಗೆ ನೋವನ್ನು ತಂದಿದೆ. ಆದರೆ ನಮ್ಮ ಹಿಂದೂಗಳೆಲ್ಲ ಒಗ್ಗಟ್ಟಾಗಿರಬೇಕು. ಯಾರು ಕೂಡ ಯಾವುದೇ ಗೊಂದಲಕ್ಕೆ ಎಡೆಗೊಡದೆ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಬೇಕು. ಯಾಕಂದರೆ ಇವತ್ತು ಜಗತ್ತಿನಲ್ಲಿ ಭಾರತೀಯ ಜನತಾ ಪಕ್ಷದಿಂದಾಗಿ ನಾವು ಮೋದಿಜಿಯವರ ನೇತೃತ್ವದಲ್ಲಿ ಮೊದಲನೇ ಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಯೋಗೀಜಿ ಅಂತಹ ಧೀರ ನಾಯಕರು ನಮಗೆ ಕಮಲದ ಚಿಹ್ನೆಯಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿದ್ದಾರೆ. ಹಿಂದುತ್ವ ಎಲ್ಲರಿಗೂ ಇರುವಂತಹದ್ದು. ಆದರೆ ಇಂತಹ ಕೇವಲ ರಾಜಕೀಯ ವಿಷಯದಲ್ಲಿ ಹಿಂದೂಗಳು ಬೇರೆ ಬೇರೆ ಆಗಬಾರ್ದು. ಮೋದಿಜಿಯ ನೇತೃತ್ವದಲ್ಲಿ ಸದೃಢ ಭಾರತ ನಿರ್ಮಾಣಗೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕಮಲದ ಜತೆಗೆ ನಿಂತು ಪುತ್ತೂರಿನಲ್ಲಿ ಕಮಲವನ್ನು ವಿಜಯಗೊಳಿಸಬೇಕಂತ ಕೇಳಿಕೊಳ್ತೇನೆ. ಇವತ್ತು ಪುತ್ತೂರಿಗೆ ಯೋಗೀಜಿಯವರು ಬಂದಿದ್ದಾರೆ. ಯೋಗೀಜಿಯವರು ಬಂದ ತಕ್ಷಣ, ಅವರು ಈ ನೆಲದಲ್ಲಿ ಕಾಲಿಟ್ಟ ತಕ್ಷಣವೇ ಇಲ್ಲಿನ ವಾತಾವರಣ ಪೂರ್ತಿಯಾಗಿ BJP ಅಭ್ಯರ್ಥಿ ಆಶಾ ತಿಮ್ಮಪ್ಪ ಗೌಡರ ಪರವಾಗಿ ಬದಲಾವಣೆಯಾಗಿದೆ. ಅವ್ರ ಪಾದ ಸ್ಪರ್ಶ ಇಟ್ಟ ತಕ್ಷಣ ಆ ಬದಲಾವಣೆ ನಮಗೆ ಗಮನಿಸಲಿಕ್ಕೆ ಆಗ್ತಿತ್ತು. ಈ ಬಾರಿ ಆಶಾ ತಿಮ್ಮಪ್ಪ ಗೌಡನವರು ಪುತ್ತೂರಿನಲ್ಲಿ ಅತಿ ಹೆಚ್ಚು ಬಹುಮತದಿಂದ ವಿಜಯಗೊಳ್ಳುವ ಭರವಸೆ ನಾವು ಉಳಿದವರು ನೀಡ್ತೇವೆ. ಅದೇ ರೀತಿ ಮೋದಿಜಿಯವರ ಅಭಿವೃದ್ಧಿಗೂ ಬೆಂಬಲ ಕೊಡಲಿಕ್ಕೂ ಅವರ ವಿಜಯ ಅತ್ಯಗತ್ಯ. ಸುಮಾರು 15 ದಿನಗಳಿಂದ ಪುತ್ತೂರಿನಲ್ಲೊಂದು ಸವಾಲನ್ನು ಸ್ವೀಕಾರ ಮಾಡಿ ಒಂದು ಸಿದ್ಧಾಂತದ ಅಡಿಯಲ್ಲಿರ್ತಕ್ಕಂಥ, ಒಂದು ಅನುಶಾಸನದ ಅಡಿಯಲ್ಲಿರ್ತಕ್ಕಂಥ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತ ಸಾವಿರಾರು ಜನ ಯುವಕರು ಇವತ್ತು ಪಣ ತೊಟ್ಟು ಕೆಲಸ ಮಾಡ್ತಾ ಇರ್ತಕ್ಕಂಥ ನಾವೆಲ್ಲ ನೋಡ್ತಾ ಇದ್ದೇವೆ. ಅದಕ್ಕೊಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಯೋಗೀಜಿಯವರ ಕಾರ್ಯಕ್ರಮ ಅಂತ ನಮ್ಗೆ ಅನಿಸುತ್ತೆ. ಏನು ಉತ್ತರ ಪ್ರದೇಶದ ಗೂಂಡಾ ರಾಜ್ಯವನ್ನು ತೊಲಗಿಸಿರ್ತಕ್ಕಂಥ ಒಂದು ಉತ್ತರ ಪ್ರದೇಶದ ಸ್ವಚ್ಛ ಉತ್ತರ ಪ್ರದೇಶ ಮತ್ತು ಒಂದು ಅಭಿವೃದ್ಧಿ ಹಿಂದುತ್ವ ರಾಷ್ಟ್ರೀಯತೆಯ ಆಧಾರದಲ್ಲಿ ಇವತ್ತು ಉತ್ತರ ಪ್ರದೇಶವನ್ನು ಕೊಂಡೋಗ್ತಾ ಇರ್ತಕ್ಕಂಥ ಒಬ್ಬ ಸಮರ್ಥ ನಾಯಕತ್ವದ ಯೋಗೀಜಿಯವರ ಸರ್ಕಾರದ ಏನು ವಿಚಾರಧಾರೆಗಳನ್ನು ಇಲ್ಲಿ ಪುತ್ತೂರಿಗೆ ಇವತ್ತು ಕೊಡುವಂಥ ಪ್ರಯತ್ನವನ್ನು ಯೋಗೀಜಿಯವರು ಮಾಡಿದ್ದಾರೆ. ಖಂಡಿತವಾಗಿ ನಮಗೆ ವಿಶ್ವಾಸ ಇದೆ, ಇವತ್ತಿನ ಈ ಯೋಗೀಜಿಯವರ ಪುತ್ತೂರಿನ ಕಾರ್ಯಕ್ರಮ ಇಡೀ ಪುತ್ತೂರಿಗೆ ಪುತ್ತೂರು ಒಂದು ರೀತಿಯ ಇಡೀ ನಮ್ಮ ಮತದಾರ ಬಂಧುಗಳು ಹುಮ್ಮಸ್ಸನ್ನು ಅವರ ವಿಚಾರಧಾರೆಗಳನ್ನು ತಿಳ್ಕೊಂಡು ನಾಡಿನ ದಿನ ಚುನಾವಣೆ ದಿನ 10ನೇ ತಾರೀಕಿಗೆ ಅದು ಭಾರತೀಯ ಜನತಾ ಪಾರ್ಟಿಯ ಚಿಹ್ನೆಗೆ ಓಟನ್ನು ಕೊಡುವುದರ ಮತವನ್ನು ಕೊಡುವುದರ ಮುಖಾಂತರ 100ಕ್ಕೆ 100 ಇಲ್ಲಿ ಪುತ್ತೂರಿನ ಮತದಾರರು ಭಾರತೀಯ ಜನತಾ ಪಾರ್ಟಿಯ ಆಶಾಕ್ಕನವರನ್ನ ಗೆಲ್ಲಿಸಿಕೊಡ್ತಾರೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಮತ್ತು ಅದಕ್ಕೆ ದೊಡ್ಡ ಶಕ್ತಿಯನ್ನು ತುಂಬಿರತಕ್ಕಂಥ ಕಾರ್ಯಕ್ರಮ ಇವತ್ತು ಯೋಗೀಜಿಯವರ ಕಾರ್ಯಕ್ರಮ ಆಗಿದೆ. ಕಾರಣ ಎಷ್ಟೇ, ಹಿಂದೂ ವಿರೋಧಿಯಾಗಿರ್ತಕ್ಕಂಥ ಕಾಂಗ್ರೆಸ್ ಇವತ್ತು ಯೋಚನೆ ಮಾಡಿ ನಾವೇನಾದ್ರೂ ಅಧಿಕಾರಕ್ಕೆ ಬರ್ತೇವೆ ಎಂದು ಸಣ್ಣ ಆಸೆಯನ್ನು ಇಟ್ಕೊಂಡಿದ್ದಾರೆ. ಆ ಅಧಿಕಾರಕ್ಕೆ ಬಂದರೆ PFI ಅಂತ ಒಂದು ರಾಷ್ಟ್ರದ್ರೋಹಿ ಸಂಘಟನೆ ಜೊತೆ ಬಜರಂಗ ದಳವನ್ನು ಹೋಲಿಸಿಕೊಂಡು ಇವತ್ತು ಯೋಚನೆ ಮಾಡಿದ್ದಾರೆ. ಬಜರಂಗ ದಳವನ್ನು ನಿಷೇಧ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸವಾಲುಗಳನ್ನು ಕೊಡ್ತಾ ಇದೀವಿ, ಇವತ್ತು ಸವಾಲುಗಳನ್ನು ಕೊಡ್ತಾ ಇದೀವಿ. ಇವತ್ತು ಪುತ್ತೂರಿನಲ್ಲಿ ಸೇರಿರ್ತಕ್ಕಂಥ ಜನಸ್ತೋಮವೇ ಇದಕ್ಕೆ ಸಾಕ್ಷಿ. ನೀವೇನಾದ್ರೂ ಇನ್ನು ಬಜರಂಗ ದಳವನ್ನ ಹೆಸರನ್ನ ಹೇಳಿ ಏನಾದರೂ ಯಾವುದಾದ್ರೂ ವೇದಿಕೆಗೆ ಹತ್ತಿದ್ರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ಕರ್ನಾಟಕದ ರಾಜ್ಯದ ಜನತೆ ಕೊಡ್ತಾರೆ, ಮತದಾರರು ಕೊಡ್ತಾರೆ. ನಾಡ್ತಿನ ದಿನ ಕರ್ನಾಟಕದಲ್ಲಿ ಬಹುಮತದ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ನಿಶ್ಚಿತವಾಗಿ ಅಧಿಕಾರಕ್ಕೆ ಬರುತ್ತೆ. ಅದಕ್ಕೆ ಪುತ್ತೂರಿಗೆ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸ ಇವತ್ತು ಮಲಿಂಗೇಶ್ವರನ ಅನುಗ್ರಹದಿಂದ, ಆ ಮಲಿಂಗೇಶ್ವರನ ಸೀಮಾಧಿಪತಿಯಾಗಿರ್ತಕ್ಕಂಥ ಮಲಿಂಗೇಶ್ವರನ ಕ್ಷೇತ್ರದಿಂದ ಆಗಿದೆ. ಆ ಸಂದೇಶ ಇಲ್ಲಿಂದಲೇ ಆರಂಭ ಆಗುತ್ತೆ ಅಂತ ಹೇಳಿ ಬಹಳ ಸಂತೋಷ ಪಡ್ತಾ ಇದೆ. ಜೈ ಶ್ರೀರಾಮ್.
ಪಕ್ಷ ಆಗ್ತಾ ಇದೆ, ಅದಕ್ಕೆ ಬ್ರೇಕ್ ಹಾಕೋದಿಕ್ಕೆ ಮೋದಿ ಯೋಗಿ ಅಂತ ನಾಯಕರನ್ನು ಇಲ್ಲಿಗೆ ಕರೆಸಲಾಗ್ತಾ ಇದೆ ಅಂತ ಆರೋಪ ಇದೆ. ನೋಡಿ, ಯಾರ ವರ್ಚಸ್ಸು ಅಥವಾ ಇನ್ನೊಬ್ಬನ ಎದುರಾಳಿಗಳ ನಮಗೆ ಲೆಕ್ಕಕ್ಕೆ ಇಲ್ಲ. ಯಾರೋ ಒಬ್ಬ ಇನ್ನೊಬ್ಬನ ವರ್ಚಸ್ಸನ್ನ ಲೆಕ್ಕ ಹಾಕ್ಲಿಕ್ಕೋಸ್ಕರ, ತಾಳೆ ಹಾಕ್ಲಿಕ್ಕೋಸ್ಕರ ನಮ್ಮ ಇವತ್ತು ಪ್ರಚಾರ ಸಭೆಗೆ ಇವತ್ತು ಯೋಗಿಜಿ ಅವರನ್ನು ಬಂದಿರಲಿಲ್ಲ. ನಮಗೊಂದು ಭಾಗ್ಯ, ಯೋಗಿಜಿಯವ್ರನ್ನ ಹತ್ತಿರದಿಂದ ನೋಡುವಂಥ, ಅವರ ಮಾತುಗಳನ್ನ ಹತ್ತಿರದಿಂದ ಕೇಳುವಂಥ, ಇಲ್ಲಿ ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣ ದೊಡ್ಡದಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಯೋಗಿ ಆದಿತ್ಯನಾಥ್ಜಿಯವರು ನಮ್ಮ ಜೊತೆ ಬಂದು ಇವತ್ತು ಸಂವಾದವನ್ನು ಮಾಡಿದ್ದಾರೆ, ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ವಿಚಾರವನ್ನ. ಇದು ಯಾವುದೇ ಎದುರಾಳಿಗಳಿಗೋಸ್ಕರ ಮಾಡಿರ್ತಕ್ಕಂಥದ್ದಲ್ಲ. ಪುತ್ತೂರಿನ ಮಹಾಜನತೆ ಯಾಕೋಸ್ಕರ ಇವತ್ತು ಬಿಜೆಪಿಯನ್ನು ಆರಿಸಬೇಕು ಅಂತ ಹೇಳೋದನ್ನ ವಿಚಾರವನ್ನು ತಿಳಿಸೋದಕ್ಕೋಸ್ಕರ ಅವರನ್ನು ಇಲ್ಲಿ ಭಾಷಣಕ್ಕೆ ಬರೆಸಿದ್ದು ಅಂತ ಹೇಳೋದು ಸ್ಪಷ್ಟ. ಯೋಗಿ ಅವರ ಕಾರ್ಯಕ್ರಮ ಆದ ಮೇಲೆ ಇವತ್ತು ನನಗೆ ಬಹಳ ವಿಶ್ವಾಸ ಬಂದಿದೆ. 40,000ಕ್ಕೆ ಮಿಕ್ಕಿ ಲೀಡು ಪುತ್ತೂರಲ್ಲಿ ತಂದು ಕೊಡ್ತಾರೆ, ನನಗೆ ವಿಶ್ವಾಸ ಇದೆ, ಖುಷಿಯಾಗಿದೆ. ಈಗ ಹೇಗಾಗ್ತಾ ಇದೆ? ಹೋದಲ್ಲೆಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ, ಮತ್ತೆ ಮನೆ ಮನೆಗೆ ತೆರಳ್ತಾ ಇದ್ದಾರೆ, ಹೇಗಿದೆ? ಅಲ್ಲಿ ಯಾವತ್ತೂ ನನ್ನ ಬಗ್ಗೆ ಯಾರು ಎಂತ ಮಾತಲ್ಲ. ನಮ್ಮ ಭಾರತೀಯ ಜನತಾ ಪಾರ್ಟಿ ಇದ್ದರೆ ಮಾತ್ರ ನಮ್ಮ ದೇಶದಲ್ಲಿ ಒಳಿತನ ಕಾಣಲಿಕ್ಕೆ ಸಾಧ್ಯ ಉಂಟು. ಒಂದು ದೇಶ ರಕ್ಷಣೆ ಮತ್ತು ನಮ್ಮ ಮಹಿಳೆಯರಾಗಿರ್ಬೋದು, ನಮ್ಮ ಎಲ್ಲರ ರಕ್ಷಣೆ ನಮ್ಮ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಅದಕ್ಕೆ ಸರಿಗೆ ಪೂರಕವಾದ ಕರ್ನಾಟಕದಲ್ಲಿಯೂ ನಮ್ಮದು ಭಾರತೀಯ ಜನತಾ ಪಾರ್ಟಿ ಬಂದರೆ ಮಾತ್ರ ನಾವು ನೇರವಾಗಿ ನಡೆಯುವಂಥ ಎಲ್ಲ ಹಿರಿಯ ತಾಯಂದಿರು ಮತ್ತು ಸಾಮಾನ್ಯ ಹೆಣ್ಣು ಮಕ್ಕಳು ಸಹ ಕೇಳಿದ್ದನ್ನು ನಾನು ನನ್ನ ಜೊತೆಯಲ್ಲಿ ಅದನ್ನು ಹೇಳಿದರು. ನೀವು ಖಂಡಿತ ಆರಿಸಿ ಬರ್ತೀನಿ ಮೇಡಮ್, ನೀವು ಖಂಡಿತ ನಮಗೆ ವಿಶ್ವಾಸ ಉಂಟು, ನೀವು ನಮ್ಮ ಧ್ವನಿಯಾಗಿ ಖಂಡಿತ ಮಾತಾಡ್ತೀರಿ ಅಂತ ಹೇಳಿದೆ. ಎಷ್ಟು ಜನ ಸೇರಿ? ನಮ್ಮ ನಿರೀಕ್ಷೆ ಒಂದು 10,000 ಇರುವ ಅಂದಾಜು ನಿರೀಕ್ಷೆ ಇತ್ತು. ಅಷ್ಟು ಜನದಿಂದ ಜಾಸ್ತಿ ಮಿಕ್ಕೇ ಸೇರಿದ್ದಾರೆ. ಅಂದರೆ ಯಾಕಂದರೆ ಎಲ್ಲರೂ ಫೀಲ್ಡಲ್ಲಿದ್ದಾರೆ ಮತ್ತು ನಮ್ಮ ಈ ಪುತ್ತೂರಿನವರೇ ಜಾಸ್ತಿ ಸೇರಿದ್ದು. ಖಂಡಿತ ಶಕ್ತಿ ತುಂಬಿದೆ. ನಮ್ಮ ಯೋಗಿ ಆದಿತ್ಯನಾಥನವರ ಒಂದು ಪ್ರೇರಣೆ ಉಂಟಲ್ಲ, ಅದು ಪ್ರತಿಯೊಬ್ಬ ಯುವಕನಿಗೆ ಶಕ್ತಿ ತುಂಬಿದೆ. ಥ್ಯಾಂಕ್ ಯು.